ಪರ್ಲಡ್ಕ ಪಾಂಗಳಾಯಿ ಶ್ರೀ ಅರಸು ಮುಂಡ್ಯತ್ತಾಯ ದೈವಸ್ಥಾನದಲ್ಲಿ ಜನವರಿ 7ರಂದು ನಡೆಯಲಿರುವ ನೇಮೋತ್ಸವದ ಕಾರ್ಯಾಲಯವನ್ನು ಉಡುಪಿಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ದೇವಸ್ಥಾನ ಮತ್ತು ದೈವಸ್ಥಾನಗಳು ಊರಿನ ಹೃದಯಗಳಿದ್ದಂತೆ. ಹೃದಯ ಉತ್ತಮವಾಗಿದ್ದರೆ ಆರೋಗ್ಯವೂ ಉತ್ತಮವಾಗಿರುತ್ತದೆ. ಅದೇ ರೀತಿ ದೇವಸ್ಥಾನ ದೈವಸ್ಥಾನಗಳು ಊರಿನ ಹೃದಯಗಳಿದ್ದಂತೆ. ಅಲ್ಲಿನ ನಾಡಿ ಮಿಡಿತ ಸರಿಯಾಗಿದ್ದರೆ ಉಳಿದೆಲ್ಲವೂ ಸರಿಯಾಗಿರುತ್ತದೆ. ಅದು ಬಡವಾಗಬಾರದು ಎಂದರು. ಮತ್ತು ದೇವಸ್ಥಾನ ಯಾವಾಗ ಹೃದಯದಲ್ಲಿ ಎಲ್ಲ ಚಟುವಟಿಕೆ ಚೆನ್ನಾಗಿರ್ತದೋ ಆವಾಗ ಆರೋಗ್ಯ ಚೆನ್ನಾಗಿರ್ತದೆ. ಡಾಕ್ಟ್ರು ಬಂದವರು ಕೂಡ ಮೊದಲು ಟೆಸ್ಟ್ ಮಾಡೋದು ಹೃದಯ, ಅದೆಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಮತ್ತೆ ಉಳಿದ ಟೆಸ್ಟ್ಗಳು. ಅದೇ ರೀತಿ ಊರಲ್ಲಿ ದೇವಸ್ಥಾನ ಮತ್ತು ದೈವಸ್ಥಾನ ಇದು ಹೃದಯದ ಹಾಗೆ, ಅಲ್ಲಿಯ ನಾಡಿ ಮಿಡಿತ ಎಲ್ಲ ಸರಿಯಾಗಿರಬೇಕು. ಅದು ಬಲವಾಗಿದ್ದರೆ ಊರು ಮೇಲಕ್ಕೆ ಬರ್ತದೆ. ಈ ದೃಷ್ಟಿಯಲ್ಲಿ ಪುತ್ತೂರದ ಈ ಒಂದು ಅಭಿವೃದ್ಧಿಗೆ ಮೂಲ ಕಾರಣ ಮಹಾಲಿಂಗೇಶ್ವರ ದೇವರು ಹಾಗೆ ಈ ದೇವಸ್ಥಾನ ಇದು ತುಂಬ ಅಭಿವೃದ್ಧಿಯನ್ನು ಹೊಂದ್ತಾ ಇರೋದು ಬಹಳ ಸಂತೋಷವಾಗಿದೆ. ಆ ಎರಡು ಸನ್ನಿಧಾನಗಳ ಅನುಗ್ರಹ ಇಲ್ಲಿಯ ಎಲ್ಲ ಭಕ್ತರಿಗೂ ಕೂಡ ದೊರಕಲಿ. ದಿನೇ ದಿನೇ ಈ ಸನ್ನಿಧಾನ ವೃದ್ಧಿಯಾಗಿ ಜನರಿಗೆಲ್ಲ ಒಳ್ಳೆಯದಾಗಲಿ. ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಮಾತನಾಡಿ, ಶ್ರೀಗಳಿಂದ ಕೋಟಿ ಗೀತಾ ಯಜ್ಞದ ಮಹತ್ ಕಾರ್ಯ ನಡೆಯುತ್ತಿದೆ. ದಿನಕ್ಕೆ 2 ಶ್ಲೋಕ ಬರೆದಾಗ ಇಡೀ ಶ್ಲೋಕ ಬರೆದಂತಾಗುತ್ತದೆ. ಧಾರ್ಮಿಕ ಶಿಕ್ಷಣ ತರಬೇತಿ ಮೂಲಕ ಬರೆಯಲು ಆಸಕ್ತಿಯುಳ್ಳವರು ಬರೆಯುವ ಮೂಲಕ ಗೀತಾ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು ಎಂದರು. ನಾವೆಲ್ಲರೂ ಗೀತೆಯನ್ನು ಅಭ್ಯಸಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗೆ ಆ ನಿಟ್ಟಿನಲ್ಲಿ ಶ್ರೀಗಳಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. 700 ಶ್ಲೋಕಗಳಿರುವಂತಹ ಗೀತೆಯನ್ನ ದಿನಕ್ಕೆ 2 ಶ್ಲೋಕವನ್ನು ನಾವು ಬರೆದ್ರೆ 1 ವರ್ಷದಲ್ಲಿ ಒಂದು ಇಡೀ ಗೀತೆಯನ್ನ ನಾವು ಬರೆದಾಗೆ ಆಗ್ತದೆ. ಅಂತ ಗೀತಾ ಯಜ್ಞದ ಒಂದು ಪ್ರಾರಂಭ ಈಗ ಆಗ್ತಾ ಇದೆ. ಇಲ್ಲಿ ಪುಸ್ತಕ ಲಭ್ಯವಿರ್ತದೆ. ಇದನ್ನ ಸಾಂಕೇತಿಕವಾಗಿ ನಾವೀಗ ಇಲ್ಲಿ ಧಾರ್ಮಿಕ ಶಿಕ್ಷಣದ ಕ್ಲಾಸ್ ಏನು ನಡೀತಾ ಇದೆ ಅದರ ನಿರ್ವಾಹಕರು ಬಂದು ಶ್ರೀಗಳಿಂದ ಪಡ್ಕೊಂಡ್ರೆ ಮುಂದೆ ಅದನ್ನ ಯಾವೆಲ್ಲ ಮಕ್ಕಳು ಅದನ್ನ ಬರೀತಾರೆ ಅಥವಾ ಹಿರಿಯರ ಮನೆಯಲ್ಲಿ ಯಾರೆಲ್ಲ ಬರೀತೀರಿ ಅವರೆಲ್ಲ ಅದನ್ನ ಇಲ್ಲಿ ಇವರ ಮುಖಾಂತರ ಸಾಂಕೇತಿಕವಾಗಿ ಅವರಿಗೆ ಹಸ್ತಾಂತರ ಮಾಡಿ ನಂತರ ಅದನ್ನ ದೇವರಿಗೆ ಕಾಣಿಕೆ ಅರ್ಪಿಸುವ ಮೂಲಕ 258 ರೂಪಾಯಿ ಕಾಣಿಕೆ ಅರ್ಪಿಸುವ ಮೂಲಕ ಯಾರೆಲ್ಲ ಬರಲಿಕ್ಕೆ ಉತ್ಸುಕರಿದ್ದೀರಿ ಅವರೆಲ್ಲ ಆ ಪುಸ್ತಕವನ್ನು ಪಡ್ಕೊಳ್ಬಹುದು. ದೈವಸ್ಥಾನದ ಮಾಜಿ ಅಧ್ಯಕ್ಷರಾದ PS ರಾಜಗೋಪಾಲ ಶಬ್ರಿತ್ತಾಯ, ಮಹಾದೇವ ಶಾಸ್ತ್ರಿ, ಮಣಿಲಾ ಸ್ವಾಮೀಜಿಯವರನ್ನು ಫಲಪುಷ್ಪ ನೀಡಿ ಗೌರವಿಸಿದರು. ಮುಳಿಯಾ ಜುವೆಲ್ಲರ್ಸ್ನ ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯಾ, ಧಾರ್ಮಿಕ ಶಿಕ್ಷಣ ತರಬೇತಿ ಕೇಂದ್ರದ ಕೃಷ್ಣವೇಣಿ ಮುಳಿಯಾ, ದೈವಸ್ಥಾನದ ಅಧ್ಯಕ್ಷ ತಾರನಾಥ ರೈಬಿ, ಪ್ರಧಾನ ಕಾರ್ಯದರ್ಶಿ ಸೂರಪ್ಪ ಗೌಡ, ಉಪಾಧ್ಯಕ್ಷ ಪ್ರಶಾಂತ್ ಪಾಂಗಳಾಯಿ, ಜತೆ ಕಾರ್ಯದರ್ಶಿ ಸುಪ್ರೀತಾ ಸುನಿಲ್, ಕೋಶಾಧಿಕಾರಿ ಜಯಶಂಕರ ರೈ, ಸದಸ್ಯರಾದ ವಿನಯ ಭಂಡಾರಿ ಪಾಂಗಳಾಯಿ, ಸುರೇಶ್ ನಾಯ್ಕ್, ಕರುಣಾಕರ ಆಲೆಟ್ಟಿ, ಗಂಗಾಧರ್ ನಾಯ್ಕ್, ಪರಮೇಶ್ವರ ನಾಯ್ಕ, ಗೋಪಾಲ್ ನಾಯ್ಕ್, ತಾರನಾಥ ಆಚಾರ್ಯ, ಭಾಸ್ಕರ್ ಆಚಾರ್ಯ ಸೇರಿದಂತೆ ಹಲವು ಮಂದಿ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಂಪತ್ ಕುಮಾರ್ ಸ್ವಾಗತಿಸಿ ವಂದಿಸಿದರು. ದೈವಸ್ಥಾನದಲ್ಲಿ ಅರ್ಚಕ ನಾಗೇಶ್ ಕುದ್ರೆತ್ತಾಯ ನೇತೃತ್ವದಲ್ಲಿ ಐಕ್ಯಮತ್ಯ ಹೋಮ ನೆರವೇರಿತು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ